ಮಂಗಳೂರು ಮಹಾನಗರ ಪಾಲಿಕೆಯ ಆಡಳಿತ ವೈಫಲ್ಯವನ್ನು ಖಂಡಿಸಿ ಮಂಗಳೂರು ದಕ್ಷಿಣ ಮತ್ತು ಉತ್ತರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು। ಈ ಸಂದರ್ಭ ಪಾಲಿಕೆಯ ವಿರುದ್ಧ ಅಸಮಾಧಾನ ಹೊರಹಾಕಿದಂತಹ ಮಾಜಿ ಶಾಸಕ ಜೆಆರ್ ಲೋಬೋ ಅಭಿವೃದ್ಧಿ ಕೆಲಸಗಳನ್ನು ಜನರಿಗೋಸ್ಕರ ಮಾಡಬೇಕು ಹೊರತು ಅವರ ಮನಸ್ಸಿಗೆ ನೋವು ಮಾಡಿ ಕೆಲಸ ಕಾರ್ಯ ಮಾಡಿದರೆ ಅದು ಅಭಿವೃದ್ಧಿ ಅನಿಸಿಕೊಳ್ಳುವುದಿಲ್ಲ ಎಂದರು। ಈ ಹಿಂದಿನ ಶಾಸಕರ ನೇತೃತ್ವದಲ್ಲಿ ಯಾವುದೇ ಅಭಿವೃದ್ಧಿಯೇತರ ಕೆಲಸಗಳು ನಡೆದಿಲ್ಲ। ಸ್ಮಾರ್ಟ್ ಸಿಟಿ ಯೋಜನೆ ನೆನೆಗುದಿಗೆ ಬಿದ್ದಿದೆ, ಕುಡಿಯುವ ನೀರಿನ ವ್ಯವಸ್ಥೆ ಸಮರ್ಪಕವಾಗಿಲ್ಲ ಎಂಬಿತ್ಯಾದಿ ವಿಚಾರಗಳು ಕುರಿತು ಬೇಸರವನ್ನು ಹೊರಹಾಕಲಾಯಿತು। ಈ ವೇಳೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗದ ಅಧ್ಯಕ್ಷ ವಿಶ್ವಾಸ್ ಕುಮಾರ್ ದಾಸ್, ಮಾಜಿ ಶಾಸಕ ಮೊಯ್ದೀನ್ ಬಾವ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಮುಖರು ಉಪಸ್ಥಿತರಿದ್ದರು। ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡುವಾಗ ಅದು ಜನರಿಗೋಸ್ಕರ ಮಾಡುವುದು, ಜನರ ಮನಸ್ಸನ್ನು ನೋವು ಮಾಡಿ ನಾವು ಮಾಡಿದರೆ ಅದು ಅಭಿವೃದ್ಧಿ ಆಗೋದಿಲ್ಲ। ಶಾಸಕರೇ, ನೀವು ಸಂಪೂರ್ಣವಾಗಿ ವಿಫಲರಾಗಿದ್ದೀರಿ, ನಿಮ್ಮ ಕೆಲಸವನ್ನು ಮಾಡುವುದರಲ್ಲಿ ವಿಫಲರಾಗಿದ್ದೀರಿ। ಬೇರೆಯವರ ಕೆಲಸಕ್ಕೆ ನೀವು ಅದನ್ನು ಫ್ಲೆಕ್ಸ್ ಹಾಕಿದರೆ ಅದು ನಿಮ್ಮ ಯಶಸ್ಸು ಅಲ್ಲ।